ಅಂದ ಕೂಡಲೇ ಅಲ್ಲಿನ ಆಚರಣೆ ಕ್ರಮ ನಿಲುವುಗಳಲ್ಲಿ ಒಂದಷ್ಟು ಭಿನ್ನ ವಿಶೇಷತೆ ಇದ್ದೇ ಇರುತ್ತೆ. ಇಲ್ಲಿ ದೈವ ದೇವರುಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ. ಅಂತಹ ದೈವ ದೇವರುಗಳ ಸನ್ನಿಧಾನದ ವಿಶೇಷತೆ ಏನು, ಹಿನ್ನೆಲೆ ಏನು, ಇವೆಲ್ಲವನ್ನ ತಿಳಿಸಿಕೊಡುವ ಕಾರ್ಯಕ್ರಮವೇ ದೈವ ದೇವರು. ನಾನು ಕವಿತಾ ಮಾಣಿ. ಸತ್ಯೋದ ಬ್ರಹ್ಮ ಮುಗೇರ ಈರೆ ಸುಗಿ ಪುನ ಭಕ್ತಿದ ಬೀರ, ಈರೆ ಸುಗಿ ಪುನ ಭಕ್ತಿದ ಬೀರ. ಬಂಟ್ವಾಳ ತಾಲೂಕಿನ ವಿಟ್ಲ ಸಮೀಪದ ಪುಚ್ಚಗುತ್ತು ಶ್ರೀ ಬ್ರಹ್ಮಮುಗೇರ ದೈವಗಳು, ಶ್ರೀ ಕೊರಗಜ್ಜ ದೈವ ಹಾಗೂ ಪರಿವಾರ ದೈವಗಳ ಕ್ಷೇತ್ರದಲ್ಲಿ ಸ್ಥಾನ ಪ್ರದಾನ, ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಾಗಾದ್ರೆ ಈ ಕ್ಷೇತ್ರದ ಇತಿಹಾಸವೇನು, ಹಿನ್ನೆಲೆಯೇನು ಹೇಳ್ತೇವೆ ನೋಡಿ. ಬಂಟ್ವಾಳ ತಾಲೂಕು ವಿಟ್ಲ ಶ್ರೀ ಉಳ್ಳಾಲ್ತಿ ಪಂಚಲಿಂಗೇಶ್ವರ ದೇವರು ನೆಲೆಸಿರುವ ವಿಟ್ಲ ಸೀಮೆಯ ಪ್ರಕೃತಿಯ ಮಡಿಲಲ್ಲಿ ಅಡಿಕೆ, ತೆಂಗು, ಭತ್ತ, ವಿವಿಧ ಜಾತಿಯ ಮರಮಟ್ಟು ಮೊದಲಾದ ಬೆಳೆಗಳ ವನಸಿರಿ ಸೊಬಗಿನ ನಡುವೆ ದೇವರು ದೈವಗಳು ನೆಲೆಸಿರುವ ಪುಣ್ಯಭೂಮಿ ಪುಚ್ಚಗುತ್ತು ಜೋಗಿಬೆಟ್ಟು. ಇಲ್ಲಿ ಇತಿಹಾಸ ಪೂರ್ವದಲ್ಲಿಯೇ ಶ್ರೀ ಬ್ರಹ್ಮಮುಗೇರ ದೈವಗಳ ಆರಾಧನೆ ನಡೆದು ಬಂದಿದೆ ಎಂಬುದು ದೈವಗಳ ಆಯುಧ ಪರಿಕರಾದಿಗಳಿಂದ ವೈದ್ಯವಾಗುತ್ತೆ. ವಿಟ್ಲ ಸೀಮೆಯ ಹಿಂದಿನ ಅರಸು ಮನೆತನದ ಅರಸು ದುಂಬ ಹೆಗಡೆಯವರು ದೇವರು ದೈವಗಳ ಭಕ್ತರಾಗಿದ್ದು, ಪುಚ್ಚಗುತ್ತು ಸುತ್ತಮುತ್ತ ನೆಲೆಸಿರುವ ಮುಗೇರ ಬಂಧುಗಳಿಗೆ ಶ್ರೀ ಬ್ರಹ್ಮಮುಗೇರ ದೈವಗಳನ್ನು ಆರಾಧಿಸಿಕೊಂಡು ಬರಲು ಆಗಿನ ಕಾಲದ ಬಿಲ್ಲವ ಮುಖಂಡರಲ್ಲಿ ದೈವಗಳಿಗೆ ಮಂಜ ಪೂಜೆ ನಡೆಸಲು ಶ್ರೀ ದೈವಗಳ ಆಯುಧ ಪರಿಕರಗಳನ್ನು ಮಾಡಿಸಿಕೊಟ್ಟಿದ್ರು ಎಂಬ ವಿಚಾರ ಹಿರಿಯರಿಂದ ತಿಳಿದು ಬಂದಿದೆ. ಈ ಆಯುಧಗಳಿಗೆ ಪ್ರತಿ ವರ್ಷವೂ ಮಂಜ ಪೂಜೆಯು ಸಮಾಜದ ಎಲ್ಲ ಬಂಧು ಬಾಂಧವರ ಸಮ್ಮುಖದಲ್ಲಿ ಪುಚ್ಚಗುತ್ತು ಎಂಬಲ್ಲಿ ಒಂದು ಹಲಸಿನ ಮರದಡಿಯಲ್ಲಿ ನಡೀತಾ ಇತ್ತು. ಈ ಪೂಜೆಯನ್ನ ಊರಿನ ಗುರಿಕಾರರಾದ ಜೋಗಿಬೆಟ್ಟು ದಿವಂಗತ ಅಮ್ಮು ಪೂಜಾರಿಯವರು ಬಂದು ನಡೆಸಿಕೊಡ್ತಾ ಇದ್ರು. ಅವರ ನಂತರ ಅವರ ಮಗ ದಿವಂಗತ ಮೈಂದ ಪೂಜಾರಿಯವರು ನಡೆಸ್ತಾ ಇದ್ರು. ಅವರ ಜೊತೆಯಲ್ಲಿ ಗೋಳಿತ್ತಡಿ ದಿವಂಗತ ಪುತ್ತು ಪೂಜಾರಿಯವರು ಭಾಗವಹಿಸ್ತಾ ಇದ್ರು. ಈ ಮಂಚ ಪೂಜೆಯಿಂದ ಊರಿನಲ್ಲಿ ಬೆಳೆದ ಭತ್ತ, ತೆಂಗು, ಅಡಿಕೆ ಮತ್ತು ಇತರ ಕೃಷಿಗಳಿಗೆ ಬರುವ ರೋಗ ರುಜಿನಗಳು ದೂರವಾಗುತ್ತದೆ ಎಂಬ ನಂಬಿಕೆ ಇದೆ. ಶುಭ ಮುಹೂರ್ತದ ಪ್ರತಿಷ್ಠೆ ಮಾಡ್ಕೊಂಡು ಓಂ ತದೇವ ಲಗ್ನಂ ತುಲನಂ ತದೇವ ಆಕಾರಂ ತದೇವ ವಿದ್ಯಾವಲಂ ದೈವಲಂ ತದೇವ ಲಕ್ಷ್ಮೀ ಪತಿಯಂಗ್ರೀಕಂ ಸ್ಮರಾಮಿ ಸುಮುಹೂರ್ತಮಸ್ತು ಪ್ರಾರ್ಥನೆ ಅಂತ ಬರ್ತದೆ. ಸುಮುಹೂರ್ತ ಸಾವಧಾನ.
ಇಲ್ಲಿ ಏನಾದರೂ ಕಷ್ಟ ಬಂದು ಅವರು ಈ ಜಾಗೆಯಲ್ಲಿ ಬಂದು ಬೇಡಿಕೊಂಡ್ರೆ ಅವರು ಕಷ್ಟ ಎಲ್ಲ ನಿವಾರಣೆ ಆಗ್ತದೆ. ಮದುವೆ ಆಗದವರು ಬಂದು ಮದುವೆ ಆಗಬೇಕಂತೇಳಿ ಪ್ರಾರ್ಥನೆ ಮಾಡಿದರೆ ಅದು ಎಲ್ಲ ನೆರವೇರ್ತದೆ. ಮತ್ತು ಇಲ್ಲಿ ಏನಾದರೂ ಕಳವಾಗಿ ಏನಾದರೂ ತೊಂದರೆ ಆದರೆ ಅದನ್ನು ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದರೆ ಅದು ಎಲ್ಲ ನೆರವೇರ್ತದೆ. ಎಷ್ಟೋ ಜನರಿಗೆ ಕಷ್ಟ ಬಂದಾಗ ಬಂದು ಇಲ್ಲಿ ಈ ಜಾಗೆಯಲ್ಲಿ ಬಂದು ಬೇಡಿಕೊಂಡಾಗ ಅವರ ಕೆಲಸ ಎಲ್ಲ ಭಾರಿ ಸೂತ್ರವಾಗಿ ನಡೆದು ಅವರು ಇಲ್ಲಿಗೆ ಕಾಣಿಕೆ ಎಲ್ಲ ಕೊಟ್ಟು ಅವರಿಗೆ ಎಲ್ಲ ತೊಂದರೆಗಳು ನಿವಾರಣೆ ಆಗಿದೆ. ಇಲ್ಲಿ ಕೆಲವು ಒಂದು ದಿನ ಈ ನಮ್ಮ ಬಾವಿಯಲ್ಲಿ ಈ ಬಾವಿ ತೆಗೆಯುವಾಗ ಒಬ್ಬರಿಗೆ ಭಾರಿ ಮೇಲೆ ಬಂದು ಅವರು ಹತ್ತ ಬರುವಾಗ ಅವರಿಗೆ ಕಾಯಿ ಸರಿ ಆಗಲಿಲ್ಲ ಬರಲಿಕ್ಕೆ. ಆಗ ಅವರು ಇಡೀ ಶರೀರ ಜಾರಿ ಬಿದ್ದು ಬಾವಿಗೆ ಬಿದ್ದರು. ನಾವು ಆ ಸಮಯದಲ್ಲಿ ನಮ್ಮ ದೇವಗಳನ್ನೆಲ್ಲ ಪ್ರಾರ್ಥನೆ ಮಾಡಿದಾಗ ಅವರಿಗೆ ಯಾವುದೇ ತೊಂದರೆ ಇಲ್ಲದೆ ಇಲ್ಲಿ ಇದ್ದಾರೆ. ನಮ್ಮಲ್ಲಿ ಒಂದು ವಿಶೇಷವಾದ ಕಾರ್ಣಿಕವಾದಂಥ ಇದು ಸ್ಥಳ ಒಂದು 40-45 ವರ್ಷಗಳಿಂದ ಅಂದರೆ ನಮ್ಮ ಮೊಗೇರ ಸಮುದಾಯದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ ಆಗಿರ್ಬೋದು ಅಥವಾ ಹಾಸನ ಜಿಲ್ಲೆ ಆಗಿರ್ಬೋದು ಅನೇಕ ಕಡೆಗಳಲ್ಲಿ ನಮ್ಮ ಮೊಗೇರ ಸಮುದಾಯಗಳಿದ್ದಾರೆ. ಆದರೆ ನಮ್ಮ ಈ ಒಂದು ವಿಶೇಷ ಈ ಜಾಗದ ಅಥವಾ ಈ ಭಾಗದ ವಿಶೇಷ ಅಂದರೆ ನಾವು ಈ ಮೊಗೇರ ನೇಮೋತ್ಸವವನ್ನು
ಸರಿಸುಮಾರು 45 ವರ್ಷಗಳಿಂದ ಸತತವಾಗಿ ಆಚರಣೆ ಮಾಡಿದಂಥದ್ದು. ಬೇರೆ ಕಡೆ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಿಂತು ಹೋಗಿರುತ್ತೆ. ಆದರೆ ಈ ಒಂದು ಸ್ಥಳ ಅದರಲ್ಲಿ ಯಾವಾಗಲೂ ಅಂದರೆ ವರ್ಷವೂ ನಾವು ನೇಮೋತ್ಸವ ಮಾಡಿ ಮೀನ ಸಂಕ್ರಮ ಒಂದು ನೇಮೋತ್ಸವ ಮಾಡ್ತಿದ್ದೇವೆ. ಅದರೊಂದಿಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಅನೇಕ ಕಡೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಯಾರು ಮಾಡಲ್ಲ, ಆದರೆ ಇಲ್ಲಿ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡು ನಾವು ನೇಮೋತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ವಾಸಿಸ್ತಾ ಇರುವ ಮುಗೇರ ಬಂಧುಗಳ ಮನೆಗಳಲ್ಲಿ ಬೇಯಿಸಿದ ಭತ್ತ ಮೊಳಕೆಯೊಡೆಯುವುದು ಕಾಣಿಸಿಕೊಂಡಿತ್ತಂತೆ. ಹಾಗಾದ್ರೆ ಅದು ಹೇಗೆ ಸಾಧ್ಯ ಆಯಿತು ಹೇಳ್ತೇವೆ ನೋಡಿ. ಕಾರ್ಮಿಕ ಕ್ಷೇತ್ರವಾಗಿರುವ ಪುಚ್ಚಗುತ್ತು ಶ್ರೀ ಬ್ರಹ್ಮಮುಗೇರ ಕೊರಗಜ್ಜ ದೈವ ಹಾಗೂ ಪರಿವಾರ ದೈವಗಳ ಸ್ಥಾನದಲ್ಲಿ ಹಲವಾರು ಕಾರ್ಮಿಕಗಳು ಕೂಡ ನಡೆದಿದೆ ಅನ್ನೋ ಇತಿಹಾಸವಿದೆ. ಸುಮಾರು ವರ್ಷಗಳ ಹಿಂದೆ ಇಲ್ಲಿ ವಾಸಿಸ್ತಾ ಇರುವ ಮುಗೇರ ಬಂಧುಗಳ ಮನೆಯಲ್ಲಿ ಬೇಯಿಸಿದ ಭತ್ತ ಮೊಳಕೆಯೊಡೆಯುವುದು ಕಾಣಿಸಿಕೊಂಡಿತ್ತು. ಈ ಬಗ್ಗೆ ಗ್ರಾಮದ ಹಿರಿಯರಲ್ಲಿ ತಿಳಿಸಿದಾಗ ಪ್ರಶ್ನೆಯನ್ನ ಕೇಳಿ ತಿಳಿದುಕೊಂಡಂತೆ ಸಲಹೆ ಕೊಟ್ಟಿದ್ರು. ಪ್ರಶ್ನೆಯಲ್ಲಿ ಕೇಳಿದಾಗ ಮುಗೇರ ದೈವಗಳು ಬೇಯಿಸಿದ ಭತ್ತದಲ್ಲಿ ಉದ್ಭವವಾಗಿರುತ್ತೆ ಹಾಗೂ ಇಲ್ಲಿ ನೆಲೆಯಾಗಲು ಬಯಸ್ತಾರೆ. ದೈವಗಳಿಗೆ ದೈವಸ್ಥಾನ ನಿರ್ಮಿಸಿ ನೇಮೋತ್ಸವ ಜರುಗಿಸಬೇಕು ಅಂತ ಕಂಡುಬಂದಿದೆ. ಅಷ್ಟಮಂಗಳ ಚಿಂತೆಯಲ್ಲಿ ಶ್ರೀ ಬ್ರಹ್ಮಮುಗೇರ ದೈವಗಳ ದೈವಸ್ಥಾನ ನಿರ್ಮಾಣ, ಶ್ರೀ ಬ್ರಹ್ಮದೇವರ ಗುಡಿ ನಿರ್ಮಾಣ, ಶ್ರೀ ಕೊರಗಜ್ಜ ದೈವದ ದೈವಸ್ಥಾನ ನಿರ್ಮಾಣ, ನೀರಿಗಾಗಿ ಒಂದು ಬಾವಿ, ಗುಳಿಕ ದೈವಕ್ಕೆ ಗುಳಿಕನ ಕಟ್ಟೆಯನ್ನ ಕಟ್ಟಿ ಸ್ಥಾಪನೆ ಮಾಡುವುದು ಕಂಡುಬಂದಿದ್ದು, ಅದರಂತೆ ಈ ಎಲ್ಲ ಕಾರ್ಯಗಳು ನಡೆದಿದೆ. ಸ್ಥಳೀಯ ಸಂಘ ಸಂಸ್ಥೆಗಳು, ಯುವಕರು ಹಗಲಿರುಳು ಶ್ರಮದಾನಗಳ ಮೂಲಕ ವಿವಿಧ ಕಾರ್ಯಗಳನ್ನು ನಡೆಸಿದ್ದಾರೆ. ನಾವು ಇಲ್ಲಿ ಶಕ್ತಿಯುವ ಮಹಿಳಾ ಕೇಂದ್ರದವರು ಒಂದು ವಾರದಿಂದ ಎಲ್ಲ ಸ್ವಚ್ಛತೆ ಕಾರ್ಯಗಳನ್ನು ಸ್ವಚ್ಛ ಕಾರ್ಯಕ್ರಮ ಅಂತಲ್ಲ, ಇಲ್ಲಿ ಯಾವ ಕೆಲಸ ಹೇಳಿದ್ರು ಎಲ್ಲ ಮಾಡ್ತಾ ಬಂದಿದ್ದೇವೆ. ನಿನ್ನೆ ಹೊರ ಕಾಣಿಕೆ ಎಲ್ಲ ಸಂಘದವರು ಸೇರಿ ದೇವಸ್ಥಾನದಿಂದ ತಂದಿದ್ದೇವೆ. ಮತ್ತು ಅನಂತರ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡಿ ರಾತ್ರಿ 11 ಗಂಟೆವರೆಗೆ ದುಡಿದು ಹೋಗಿದ್ದೇವೆ. ಇನ್ನು ಕ್ಷೇತ್ರಕ್ಕೆ ನಮ್ಮ ಸಂಘದ ವತಿಯಿಂದ ಕಾಣಿಕೆ ಡಬ್ಬಿ ಮತ್ತು ನಮ್ಮ ಮನೆ ವತಿಯಿಂದ ಸಹ ಒಂದು ಕಾಣಿಕೆ ಡಬ್ಬಿ ಕೊಟ್ಟಿದ್ದೇವೆ. ನಾವು ಸಂಕ್ರಮಣಕ್ಕೆ ಯಾವಾಗಲೂ ಇಲ್ಲಿ ಪೂಜೆ ನಡೀತಾ ಇರ್ತದೆ. ಆಗ ನಾವು ಯಾವಾಗಲೂ ಕೊರಗಜ್ಜನಿಗೆ ಇದು ಅಗೆಲು ಸೇವೆ ಅಂತಲ್ಲ, ಒಂದು ನಮ್ಮಿಂದ ಆದ ಭಕ್ತಿ ಸೇವೆಯನ್ನು ಕೊಡ್ತಾ ಇದ್ದೇವೆ ತಿಂಗಳು ಸಹ. ನಾವು ಏನು ನೆನೆಸಿದ್ರು ಕೊರಗಜ್ಜನ್ ಈಡೇರ್ತಾ ಉಂಟು ಅಂತ ನನಗನಿಸಿದೆ.
ಅಣಿಕ ಕ್ಷೇತ್ರದ ಬಗ್ಗೆ ಪನ್ಪುನವಂಡ ನೆಂಡು ಒಂಜಿ 43 ವರ್ಷದಕ್ಕ ಮುಲ್ಪ ಆರಾಧನೆ ಆವೊಂದುಂಡು ದಯಪಂಡ ಪ್ಯಾನ್ ಪುಟ್ಟಿರದುಂಬೆ ಒಂದು ಆವೊಂದುಂಡು ಅಂಚದಿ ಪುನಗ ಎಂಕ್ ಗೊತ್ತಿತ್ತಲೆ ಪ್ರಕಾರ ಎಂಕ್ಲ ಅಜ್ಜರ್ ನಕ್ಲು ಪನ್ಲ ಪ್ರಕಾರ ಎಂಕ್ಲು ಮುಲು ಬೈಪಾಯಿನ ಬಾರು ಒಂಜಿ ಕೊಡಿತನಂಚಿನ ಜಾಗೆ ಆ ಪ್ರಕಾರ ಏನು ಪ್ರಶ್ನೆ ಚಿಂತನೆ ಮನ್ಪುನಾಗ ಮುಲು ದೈವಲ್ ಒಂಜಿ ಸಾನ್ನಿಧ್ಯ ಉಂಡು ಅಂಚ ಮುಲು ಡೊಂಬೆ ಅರಸುಲು ಪನ್ಪುನಾರು ಒಂಜಿ ಮುಲ್ಪದ ಜೋಗಿ ಬೆಟ್ಟದ ಮುಲ್ಪದ ಸಮೀಪದ ಜೋಗಿ ಬೆಟ್ಟದ ಒಂಜಿ ಹಿರಿಯ ಅಕ್ಲಡ ಆ ಒಂಜಿ ಮುಗೇರ್ಲೆಗಳು ಒಂಜಿ ಮಂಜ ಅಕ್ಲೇನ ಮುಗೇರ ಸಮಾಜನ ಸೇರ್ಸದು ಮುಗೇರ ಅಕ್ಲೆಗ್ ಮುಗೇರ ದೈವಗಳೊಂಜಿ ಮಂಜ ಮನ್ಪೊಡೊಂದು ಅಕ್ಲು ಬಂದಿತ್ತೇರು ಅವೇ ಪ್ರಕಾರ ಆ ಒಂದಿತ್ತಂಡು ಮುಲು ಜೋಗಿ ಬೆಟ್ಟದ ಅಕ್ಲ ಬತ್ತದ ಮುಗೇರ ಮುಲ್ಪ ದೈವಲೆಗೆ ಒಂಜಿ ಮಂಜ ಸೇವೆ ನಡತೊಂದಿತ್ತಂಡು ಐದು ಬುಕ್ಕ ಮುಲ್ಪ ಒಂಜಿ ಕ್ರಮೇಣ ದೈವಸ್ಥಾನ ಅಂಡು ಅಂಚದಿ ಪುನಗ ಪ್ರತಿ ವರ್ಷಲ ನೇಮ ಒಂದುಂಡು ಮುಲ್ಪ ಮಾರ್ಚ್ 14 ಪ್ರತಿ ವರ್ಷಲ ನೇಮ ಒಂದಿತ್ತು ಹೂವೇ ರೀತಿ ಇಡ್ಲ ನಿಕ್ಕೊಂಜಿ ಅಡೆತಡೆ ಬತ್ತದ ಜೀತ್ನಾಟ ಬಗ್ಗೆ ಎಂಕ್ಲು ಮತ್ತೆ ಎಲ್ಲಿ ಹಿಡ್ದೆ ಅಜ್ಜರ್ ನಕ್ಲೊಟ್ಟಿಗೆ ಮುಲ್ಪ ದೈವದ ಕೆಲಸ ಮಂತ ಒಂದು ಇಂಚನೆ ಪುರ ಎಲ್ಲಿ ಹಿಡ್ದೆ ಮಲ್ಲ ನಕ್ಲು ಮುಲ್ಪ ಯಾನು ಮುಲ್ಲು ಟ್ರಸ್ಟ್ದ ಒಂಜಿ ಕಾರ್ಯದರ್ಶಿ ಆದಿಲ್ಲ ಯಾನು ಮಸ್ತ್ ಎಂಕ್ ಖುಷಿ ಉಂಡು ಮುಲ್ಪ ಒಂಜಿ ಟ್ರಸ್ಟ್ದ ಕಾರ್ಯದರ್ಶಿ ಅದು ಎನ್ನ ಒಂಜಿ ರೆಣ್ಣಾನಿ ಯಾನು ದೈವಲೆಗೆ ಒಂಜಿ ಸಂದ ಒಂದುಲ್ಲೆ ಪನ್ಪನ ಒಂಜಿ ಮಟ್ಟು ಮಸ್ತ್ ಖುಷಿ ಇಲ್ಲೆ. ಪುಚ್ಚಗುತ್ತು ಕ್ಷೇತ್ರದ ಇತಿಹಾಸ ಹಿನ್ನೆಲೆಗೇನು ಅನ್ನೋದನ್ನ ನೋಡಿದ್ರೆ ಇನ್ನು ಈ ಕ್ಷೇತ್ರದಲ್ಲಿ ನಡೆದ ಸ್ಥಾನ ಪ್ರದಾನ ಹಾಗೂ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಪುಚ್ಚಗುತ್ತು ಶ್ರೀ ಬ್ರಹ್ಮಮುಗೇರ ಕೊರಗಜ್ಜ ದೈವ ಹಾಗೂ ಪರಿವಾರ ದೈವಗಳ ಕ್ಷೇತ್ರದಲ್ಲಿ ಫೆಬ್ರವರಿ 14ರಂದು ಸುದರ್ಶನ ಹೋಮ, ಬಾಧಾಕರ್ಷಣೆ, ಸುದರ್ಶನ ಬಲಿ, ರಾಕ್ಷೋಗ್ನ ಹೋಮ, ವಾಸ್ತು ಹೋಮ ನಡೆದಿದೆ. ಫೆಬ್ರವರಿ 15ರಂದು ಬೆಳಗ್ಗೆ 8:29ರಿಂದ 9:12ರ ಮೀನ ಲಗ್ನದಲ್ಲಿ ಶ್ರೀ ಗುರುಪ್ರಸಾದ್ ಬಡಕಿಲಾಯರವರ ನೇತೃತ್ವದಲ್ಲಿ ದೈವಗಳ ಪ್ರತಿಷ್ಠೆ, ಕಲಶಾಭಿಷೇಕ, ತಂಬಿಲ, ಮಹಾಪೂಜೆ, ತೀರ್ಥ ಪ್ರಸಾದ, ಅನ್ನ ಸಂತರ್ಪಣೆ, ರಾತ್ರಿ ಬ್ರಹ್ಮಮುಗೇರ ದೈವಗಳ ನೇಮೋತ್ಸವ ನಡೆಯಿತು. ಸಂಜೆ ಸಭಾ ಕಾರ್ಯಕ್ರಮ ನೆರವೇರಿತು.
ಸುಪ್ರತಿಷ್ಠಿತ ಮತ್ತು ಗತ್ತಿ ಉದ್ಯೋಗಗಳಿಟ ವ್ಯವಹಾರಗಳಿಟ ಮಾತ್ರ ಹೆಚ್ಚಿನ ಯಶಸ್ಸು ಜಾತಕವಶಾಚಾರದಲ್ಲಿ ಸಮಸ್ತ ದುರ್ದೋಷ ಪರಿಹಾರ ಸಂತತಿ ಕೀರ್ತಿಲಾಭ ಶಸ್ತ್ರಪರಾಜಿಯಾಗಿ ಸದವೆಟ್ಟಳಿದ ಮಾತ್ರ ಅನುಗ್ರಹ ಮತ್ತು ನಮ್ಮ ಸಂಸಾರದ ಈ ಜಾಗಿನ ಮಾತ್ರ ಬೆಳಗಾದ ಕೊಟ್ಟು ಬಂಜಲಿ ವಿಶೇಷ ಆವಾಹಿತ ದೇವತಾ ಪ್ರಾರ್ಥನಾನ್ ಸಮರ್ಪಯಾಮಿ.
ಪರಶುರಾಮ ಸೃಷ್ಟಿದ ಈ ತುಳುನಾಡು ನಮ್ಮ ಪೂರ ಆ್ಯಕ್ಚುಲಿ ಸುರುತಾದ ದೈವಾರಾಧಕರು, ಸುರುತಾದ ದೈವ ಬೊಕ್ಕ ದೇವರು. ಸುರುಕು ಪ್ರತಿವೆಲ್ಲ ನಮ್ಮ ತುಳುವರು ಆರಾಧ ಮನಸ್ಸಿನ ದೈವ ಐದು ಬೊಕ್ಕ ದೇವರು ಅಂತನ ಪ್ರತಿ ಕಡೆಲ್ಲ ತೂಪಾತನ ಪ್ರತಿ ಒಂಜಿ ಗ್ರಾಮಡಾಡು, ಪ್ರತಿ ಒಂಜಿ ಬಯಲುಡಾಡು, ಪ್ರತಿ ಒಂಜಿ ಕುಟುಂಬಡಾಡು ಸುರುತಾದ ದೈವ ಆರಾಧನೆ ಮಲ್ಪನ. ಅಂಚನೆ ಎಂಕ್ಲ ವಿಟ್ಲ ಸೀಮೆಡು ಸುರು ಪಂಚಲಿಂಗ ದೇವೇಶ್ವರನ ಜೀರ್ಣೋಜ ಐ ಬೊಕ್ಕ ಪ್ರತಿ ಗ್ರಾಮಡಾಡು ಈ 14 ಗ್ರಾಮ ಪ್ರತಿ ದೈವಸ್ಥಾನ ಜೀರ್ಣೋದಾರ ಬರ್ತಂಡು, ಪ್ರತಿ ಬೈಲದ ದೈವಸ್ಥಾನ ಜೀರ್ಣೋದಾರ ಬರ್ತಂಡು. ಇಂಚಿಪ್ಪನೆ ಒಂಜಿ ಕರಿ ತಿಂಗಳು ಪಂಚಲಿಂಗೇಶ್ವರ ದೇವರ ಪ್ರಧಾನ ದೈವನ ಮಂಡಲ್ತಾನ ದೈವಲ ಜೀರ್ಣೋದ್ಧಾರ ಪೊರ್ಲಡೆ ನಡ್ತಂಡು. ಕ್ಷೇತ್ರ ನೋಡುವಾಗಲೇ ಒಂದು ಸಾನ್ನಿಧ್ಯ ತುಂಬಿದ ಕ್ಷೇತ್ರದ ಹಾಗೆ ಕಾಣ್ತಾ ಇದೆ. ಪರಿಸರಕ್ಕೆ ಪೂರಕವಾಗಿದೆ. ಇಲ್ಲಿ ಬಂದ ಕೂಡಲೇ ಒಂಥರ ಒಂದು ಮನಸ್ಸಿಗೆ ಒಂದು ಏನು ಹೇಳ್ತೇವೆ ಪೀಸ್, ಅಥವಾ ಮನಸ್ಸಿನೊಳಗೊಂದು ಪೀಸ್ಫುಲ್ ಕಂಡೀಷನ್ ಫೀಲ್ ಮಾಡಲಿಕ್ಕೆ ಬರ್ತಾ ಇದೆ ಇಲ್ಲಿ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಹೇಳಿದರೆ, ನಾನು ನೋಡಿದ ಪ್ರಕಾರ ಇಲ್ಲಿಯ ಯುವಕರ ಶ್ರಮ, ಹಿರಿಯರ ಮಾರ್ಗದರ್ಶನದೊಂದಿಗೆ ಅವರು ಶ್ರಮ ಪಟ್ಟಿದ್ದಾರೆ. ಹಿರಿಯರನ್ನು ಕೂಡಿಸಿಕೊಂಡು ಇಲ್ಲಿ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಂತ ಊರವರ ಸಹಕಾರದಿಂದ ಅವರೊಂದು 2-3 ವರ್ಷದಿಂದ ಪಟ್ಟ ಶ್ರಮದ ಅದರ ಒಂದು ಸಂಪೂರ್ಣ ಏನಿದೆ ಆ ಫೈನಲ್ ರಿಸಲ್ಟ್ ಇಲ್ಲಿ ಕಾಣ್ತಾ ಇದೆ. ಅದಕ್ಕೆ ಸರಿಯಾಗಿ ತಂತ್ರಿ ವರ್ಗದವರ ಸಹಕಾರದೊಂದಿಗೆ ನಡೆದ ಕಾರ್ಯಕ್ರಮಗಳು, ಊರವರ ಸಹಕಾರದೊಂದಿಗೆ ಇನ್ನೂ ನಡೆಯುವ ಕಾರ್ಯಕ್ರಮಗಳು, ಹಾಗೂ ಈ ಕ್ಷೇತ್ರದಲ್ಲಿ ಈಗ ಇಲ್ಲಿ ಹೇಗೆ ಕಟ್ಟಡ ನಿರ್ಮಾಣವಾಗಿದೆಯಾ, ಅದರಲ್ಲಿ ಹೇಗೆ ಕಲ್ಲುಗಳು ಜೋಡಣೆಯಾಗಿದೆಯಾ, ಇಷ್ಟು ಚೆಂದ ಆಗಿದೆ ಅಂತ ಹೇಳಿದರೆ, ನೆಕ್ಸ್ಟ್ ಇದರ ರಿಫ್ಲೆಕ್ಷನ್ ಇಲ್ಲಿರುವ ಎಲ್ಲ ಯುವಕರ ಹೃದಯದಲ್ಲಿ, ಅಂದರೆ ಅವರೆಲ್ಲರೂ ಒಟ್ಟುಗೂಡಿ ಮುಂದಿನ ಅವರ ಸಮಾಜದ ಮತ್ತು ಈ ಊರಿನ ಈ ಜಾಗೆಯ ಡೆವಲಪ್ಮೆಂಟಿಗೆ ಇದೇ ರೀತಿ ಅವರು ಸೇರಿಕೊಳ್ಳುವಾಗಿ ಅಂತ ಸೇರಿಕೊಂಡು ಇಲ್ಲಿ ಇನ್ನೂ ಉತ್ತಮ ರೀತಿಯ ಕೆಲಸಗಳು ಆಗಲಿ.
ಭಜನಾ ಸಪ್ತಾಹನ ಉದ್ಘಾಟನೆ ಮಾತನಾಡಿಸಿದ ಬಾಬು ಗೊಪ್ಪಲ ಬುಕ್ಕ ತನ್ಯಪ್ಪ ಮಗೇರ ಮೇರೆಗೆ ಸೊಲ್ಮೇಲನ ಸಂದೈತ ಮತ್ತೊಂದು ದಿವಂಗತ ತುಕ್ರ ಮುಗೇರ ಮುಕ್ಕ ದಿವಂಗತ ಮಾಹಿಳಾ ಮುಗೇರ ಸಭಾ ವೇದಿಕೆಡೆ ಇತ್ತೆ ಶ್ರೀ ಕಾಶಿ ಮಕ್ಕಳ ಭಜನಾ ತಂಡದಿಂದ ಭಜನಾ ಕಾರ್ಯಕ್ರಮ ನಡಪೆರಗೊಂಡು ಮಾತ ಜೋಕುಲ್ಲ ವೇದಿಕೆಗೆ ಮಿತರೋಡೊಂದು ಏನೊಂದುಲ್ಲ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಬೆನಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಓಂ ಗಂಗಣಪತಯೇ ನಮಃ 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 ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕದಂತನೇ ಲೋಕಖ್ಯಾತನೇ ಏಕವಾಕ್ಯ ಪ್ರವೀಣನೇ ಏಕವಿಂಶತಿ ಪತ್ರ ಪೂಜಿತಾ ಏಕವಿಂಶತಿ ಪತ್ರ ಪೂಜಿತಾ ಅನೇಕ ವಿಘ್ನ ನಾಶಕ ರಾಮ 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 ಜಯ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ದಶರಥ ನಂದನ ರಾಮ 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 ದಶಮುಖ ಮರ್ದನ ರಾಮ 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 ಪಶುಪತಿ ರಂಜನ ರಾಮ 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 ಪಶುಪತಿ ರಂಜನ ರಾಮ 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 ಪಾಪ ವಿಮೋಚನ ರಾಮ 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 ಜಯ ರಾಮ 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 ಜಯ ರಾಮ 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 ಸತ್ಯಡು ಬತ್ತಂಡ ತಿಗಳಿಡು ತಾದಿ ಕೊರ್ಪ ಅನ್ಯಾಯ ಅಧರ್ಮಡು ಬತ್ತಂಡ ಸೂರ್ಯದ ಮೊನಡು ಸಾದಿ ತೋಜಾವಂದ್ ಸತ್ಯನು ಗೆಂದಾದ ಕೊರ್ಪ ಪಂತಿಂಚಿ ಕಾರ್ಣಿಕದ ಜೋಡು ನಂದಾದೀಪ ಅಮರ ಬುಳ್ಳಿಲು ಕೋಟಿ ಚಿನ್ನಯರಿಗೆ ಆ ಕಾಲಡು ಮೆರೆತಿಂಚಿ ಅಮರ ಬೀರರು ಮುತ್ತ ಬುಕ್ಕ ಕಳಲರು ಅಂಚನೆ ತಂಗಡಿ ತನ್ನಿಮಾನಿಗ ಕಾಯ ಬಿಡ್ದು ಮಾಯಗು ಸೇರ್ನಾಗ ಕಾರ್ಣಿಕದ ಬ್ರಹ್ಮಮುಗೇರಿಂದ ಈ ಮಣ್ಣದ ಪೊಳಬು ಬೆಳಗಾಯಿ ಚಿತ್ತಲು ಒಂಜಿ ಕಡಿಟಾಂಡ ಬಾಯಿ ಬರಂದಿ ಪಶುಕುಲು ಹಿಡ್ದು ಬುದ್ಧಿ ಇತಿ ನರಮಾಣಿ ಮುಟ್ಟ ಬೆರಿಕ ಬೆರಿಕೊರ್ದು ತಾಂಕಿನ ಅಜ್ಜೆ ಕೊರಗಜ್ಜ ದೈವ ಬೊಕ್ಕ ಪುಚ್ಚೆಗುತ್ತದ ಸಮಸ್ತ ಪರಿವಾರ ದೈವಸ್ಥಾನದ ಮಾತ ದೈವ ದೇವರಿನ ನೆನವರಿಕೆ ಮಲ್ತೊಂದು ಇಡಮುಟ್ಟ ಈ ಮಣ್ಣದ ಜೀರ್ಣೋದ್ಧಾರ ಕಾರ್ಯಕ್ರಮ ಎಂಚ ನಡತನೆಂದು ಪೊರ್ಲುದ ಪ್ರಾಸ್ತಾವಿಕ ರೂಪನ ನಿಖಿಲದ ಮುದಿಯರುಲ್ಲೇನೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರಾಯನಂಚಿನ ಬಾಬು ಕೊಪ್ಪಳ ಮೇರೆ 45 ವರ್ಷ ದುಂಬು ಒಂಜಿ ಓಡದ ಕಟ್ಟಡಡು ಅಪಗ ವಾಸ್ತು ಆಯ ಪ್ರದಾಲಜಿ ಒಂಜಿ ಆ ಅಂದಾಜಿಡ ಆತನು ಅಪಗ ಆನಗ ಎನ್ನ ಹಿರಿಯರು ಪಂಡ ಜೋಗಿಬೆಟ್ಟು ಮೈಂದ ಪೂಜಾರ್ಲೆನ ಎದುರುಂತದ್ದು ಮೂಳು ಆರು ಒಂಚೂರು ಮಂತ್ರವಾದಿ ದೈವದೇವರನ ಬಗ್ಗೆ ಪಂಡಿ ಅನುಭವಿస్తున్నారు ಅಂಚದ ಆರನೇ ಎದುರುಂತದ್ದು ಮೂಳು ಕಾರ್ಯಕ್ರಮ ಅಂತನು ಅಪಗ ನೆನಪುಂಡು ಬುಕ್ಕೊಂಜಿ ಕಾರಣದಾನೆ ಪಂಡ ಎನ್ನ ಹಿರಿಯಾಕಲು ಆತನ ಕುಟುಂಬದ ಪುನಚ್ಚ
ಕೋಟಿ ಚೆನ್ನೈನ ಗರಡಿ ಹಿಡಿದೀಡೆಗೆ ಬಂಡಾರ ಪಂಡ ಪದ್ಯೈ ಬಂಡಾರತ್ತು ಪದ್ಯೈ ಕೊಂತದ್ದು ಸುಮಾರು ವರ್ಷ ಅಪಗ ಮುಲ್ಪ ನೇಮವಂತ ನವುಲ ಗೊತ್ತುಂಡು ಯಾರು ಎಲ್ಲಿಯತ್ತೆ 45 ವರ್ಷ ತುಂಬದ ವಿಷಯ ಅವು ಇತ್ತೆ ಎಂಕ ಭಾಗ್ಯನದ ಅನ್ನ ಈ ಸರ್ತಿ ಈ 3 ವರ್ಷ ದುಂಬು ಒಂದು ಸಮಿತಿಗೆ 2 ಸರ್ತಿ ಮೀಟಿಂಗ್ ಸೇರಿನಾಗ ಲೆತ್ತೇರು ಬತ್ತಜಿ 2ನೇ ಸಲ ಬಂದಾಗ ಪೂರ ಸಮಿತಿ ಸೇರಿರ್ತಾರೆ ಲೇಟ್ ಆದ ಬತ್ತೆ ಪೂರ ಬರೀತೇರು ಗೌರವಾಧ್ಯಕ್ಷರು ಬರೀತೇರು ಕಾರ್ಯದರ್ಶಿ ಬರ್ತಾರೆ ಅಧ್ಯಕ್ಷನ ಕಾಲಿದಿರ್ತೇರು ಬತ್ತು ಅವಳು ವೈಕುಂಠನಗನೇ ಕೃಷ್ಣ ನಾವು ಅಧ್ಯಕ್ಷ ಜಾಗ ಸರಿಯಾದ ವ್ಯಕ್ತಿ ಬರ್ತೇನೆ ಕೃಷ್ಣ ಇರಪ್ಪ ಸೂಚನೆ ಮಾಡ್ತೇವೆ ಅರಮನೆಯರ್ದು ಸೂಚನೆ ಕೊರ್ನಾಗ ಆಪುಜಿ ಒನೇರು ಆಪುಜಿ ನಾನು ಕೇಳ್ದೆ ಅಂಡ ಆ ಸೂಚನೆ ಮಾತ್ರ ಈತ್ ಮಲ್ಲ ಕೆಲಸ ನಿಖಲು ಪೂರ ಮಂತದ ಏನನ್ನು ಎದುರು ಪಾಡಬಾರ್ದು ನಿಂಗೆ ಅಪ್ಪ ಗೊತ್ತಾಗ್ತದೆ ಎಲ್ಲಿ ವ್ಯವಸ್ಥೆ ಇತ್ತು ಈತ ಪೊರ್ಲದ ಕಟ್ಟಡ ಗಾಯರ ಕಾರಣ ಯಾನತ್ತು ಕೃಷ್ಣ ಯಾರತ್ತು ಪೂರ ನಿಖಲು ಅವೇ ರೀತಿ ಸುಮಾರು ಆ 10 ವರ್ಷ ಅವೇ ಕಟ್ಟಡ ಮಾಡಡಿತ ನಾವು ಒಂಜಿ 35 ವರ್ಷ ದುಂಬು ಆರಾಧನಾ ಸ್ಕೀಮ್ ಉಂಟು ಸರ್ಕಾರದ 13,000 ತಿಕ್ಕನೆಟ್ಟು ಒಂಜಿ ಸಿಮೆಂಟ್ ಅಥವಾ ಕಾಂಕ್ರೀಟ್ ಸ್ಲ್ಯಾಬ್ದ ಮುಖಾಂತರ ಮುಲ್ಪ ಬ್ರಹ್ಮ ಮುಗೇರನ ಕಟ್ಟಡ ಆದಿತ್ತು ಅವೇ ಸೈಡ್ ಒಂಜಿ ಕೊರಗ ಜನ ಎಲ್ಲ ಕಟ್ಟದ ಲೆಕ್ಕ ಇತ್ತು ಇಂಚನೆ ನಡತೊಂದು ಪೋತುಂಡು ಐನು ಹಿರಿಯಾಕಲು ಬಿಡ್ತಿದ್ದೆ ಪ್ರತಿ ವರ್ಷ ನೇಮ ಮಂತದ್ದು ಇಂಚನ ಬಂಗೋಡ ನೆಟ್ಟ ಇಂಚನ ಮಂತದ ನೇಮ ಮಂತದ ಏನು ಕೋಡಿಯತ್ತಾಯಿರು ಆ ಶಕ್ತಿಲೇನು ಮುಟ್ಟ ಪೂಜೆ ಮಾಡ್ತಾರೆ ಕೇರಿನ ಬೇಡಿಕೆನ ಆ ಶಕ್ತಿಲಿ ನಮ್ಗೆ ಈಡೇರಿಸೋ ಅಂತಾರೆ. ಜೀರ್ಣೋದ್ಧಾರ ಸಮಿತಿ ಪ್ರೀತಿಡು ಕುರ್ಪುನಂಚಿನ ಸನ್ಮಾನ. ವಸಂತಣ್ಣಿ ಪೊರ್ಲುದ ಮೇಸ್ತ್ರಿ ಕೆಲಸ ಮಲ್ತಿದೆ ಮಾತಿರ್ಲ ಒಂದು ಏರು ಮಲ್ದಿನ ಬಾರಿ ಪುರ್ಲಾತನ ಪಂಪನ ಪುದರ್ ಪಂಪಾಯಿನಾರು ಅಂಚನೆ ದೈವ ನರ್ತಕರಾಯನಂಚಿನ ಗಂಗಯ್ಯರ್ ಪರಮ ಪೂಜ್ಯ ಸ್ವಾಮೀಜಿ ಹಿಡಿದು ಶಾಲು ಅಂಚನೆ ಪೊರ್ಲುದ ಮರತ ಕೆಲಸ ಮಲ್ತಿ ಕೊರ್ತಿಂಚಿ ಚಂದ್ರಶೇಖರಾಚಾರ್ಯ ಏರುಮು ಈರೆಗೆ ಪುಚ್ಚೆ ಗುತ್ತದ ಈ ಮಣ್ಣಡ ದೈವ ದೇವರಿಗೆ ಅನುಗ್ರಹ ಕೊರ್ಪಿಂಚಿ ಮಂತಿನಂಚಿನ ಟ್ರಸ್ಟ್ ದ ವತಿಯಿಂದ ಕೊರ್ಪುನಂಚಿನ ಸನ್ಮಾನ ಇತ್ತೆ ಬಾಬಣ್ಣೆ ಪಂಡಿಲಕನೆ ಪುರ್ಲುದ ಪುರೋಹಿತತ್ವ ಆತೆ ತಂದೆ ನಮ್ಮ ಮಿತ್ತ ಪ್ರೀತಿ ಇದೆ ದೇವರ ಅನುಗ್ರಹ ನಮಕ್ ಪೂರ ಆಪಿಲಕ ಮಂದು ಕೊರ್ತಿಂಚಿ ಗುರುಪ್ರಸಾದ್ ಬಡಕಿಲಾಯ ನಿಕ್ಲೆಗೆ ನಾಲ್ವರೆಗ್ಲ ನಮ್ಮ ಶ್ರೀ ಬ್ರಹ್ಮ ಮುಗೇರ ದೈವಗಳ ಬುಕ್ಕ ಶ್ರೀ ಕೊರಗಜ್ಜ ದೈವ ಹಾಗೂ ಪರಿವಾರ ಕ್ಷೇತ್ರಗಳ ಕ್ಷೇತ್ರ ವಿಟ್ಲ ಪುಚ್ಚೆಗುತ್ತು ಉನ್ನತ ಪರವಾದ ಕಿನ್ಯ ಸನ್ಮಾನ ಕಾರ್ಯಕ್ರಮ ಪರಮ ಪೂಜ್ಯ ಸ್ವಾಮೀಜಿಲು ಶಾಲೆ ವೇದಿಕೆ ಹಿಡಿತಿರಂಚಿನ ಅತಿಥಿಲು ಕಿನ್ಯ ಸ್ಮರಣಿಕೆ ಕುರಿದು ಸನ್ಮಾನ ಮಂದೊಂದು ನಿಖಲ ಮಾತ ಜೋರಾಯಿ ನಂಚಿನ ಕೈ ಚಪ್ಪಾಳೆ ನಮ್ಮ ಈ ದಾನಿಗಳಿಗೆ ನನ್ನಲ್ಲ ಒಂಜಾತ್ ಸಮಾಜ ಸೇವೆ ಮನ್ಪುನಂಚಿನ ಅವಕಾಶ ಕೊರ್ಪಿಲೆ ಕಾವಡುಂದು ಪ್ರೋತ್ಸಾಹ ಮಲ್ಪೋಡು. ಅಲೆಕ್ಸ್ ವೇಗಸ್ ಆಂಟೋನಿ ವೇಗಸ್ ಅಂಚನೆ ವಿಟ್ಲದ ಸಂಜೀವಣ್ಣೆ ಎಂದು ಪಂಡ ಮಾತಿರಿಗಳ ಗೊತ್ತುಂಡು ಸಮಾಜ ಸೇವಾ ಕಾರ್ಯಡು ಮುಂಚೂ ನಡೀತು ನಂಚಿನ ಹಿರಿಯರು ನಿಕ್ಲೆಗೆ ಮಾತಿರಿಗ್ಲ ನನೊಂಜಾತ ದೈವ ದೇವರನ್ನ ಸೇವೆ ಮಲ್ಪ ನಂಚಿನ ಅವಕಾಶ ತಿಕ್ಕಡಂದೆ ಏನೊಂದು ಶ್ರೀ ಬ್ರಹ್ಮಮುಗೇರ ದೈವಗಳು ಶ್ರೀ ಕೊರಗಜ್ಜ ದೈವ ಹಾಗೂ ಪರಿವಾರ ಕ್ಷೇತ್ರಗಳ ಜೀರ್ಣೋದ್ಧಾರ ಸಮಿತಿ ಟ್ರಸ್ಟ್ನಿಂದ ಕೊಡುವಂತಹ ಪೊರ್ಲುದ ಮಾನಾದಿಗೆ ಜೋರಾಯಿನ ಕೈ ಚಪ್ಪಾಳೆ. ಗೌರವಾಧ್ಯಕ್ಷರಾಯ ನಂಚಿನ ಕೃಷ್ಣಯ್ಯ ಕೆಂಬೆರೆಡ್ದು ಸನ್ಮಾನ ಅಂಚನೆ ಟ್ರಸ್ಟ್ ಕುರ್ಪಿಂಚಿ ಸ್ಮರಣಿಕೆ ಒಂದು
ನಮ್ಮ ಈ ಟ್ರಸ್ಟ್ ಕೊರ್ಪಿನಂಚಿನ ಕಿನ್ಯ ನನಗೆ ಇರೆಗೆ ನನ್ನೊಂದು ಜಾತಿ ದೈವ ದೇವರನ್ನ ಸೇವೆ ಮಲ್ಪನಂಚಿನ ಅವಕಾಶ ದೈವ ದೇವರ ಅನುಗ್ರಹಿಸೋಡನ್ನು ವಿನಂತಿ ಬಂತಂದಿಲ್ಲ. ನಮ್ಮ ಭಾರತ ದೇಶದ ನಮ್ಮ ಕಲ್ಲು ಮರ ಗಾಳಿ ನೀರನ್ನು ಮಾತಿಲ್ಲ ನಂಬುನ ದೇವರೇ ಪಂಡದ ನಂಬುವ ಅಂಚ ನಂಬಿನೇಟು ಇನ್ನು ಆ ಕೊರೋನಾ ಪನ್ಪನ ವೈರಸ್ ಎಲ್ಲ ನಮ್ಮನ್ನು ಬಿಡ್ದು ದೂರ ಪೋಂದುಂಡು ಒಂದು ರೀತಿಯ ಬೇಜಾರ್ಲಾಪನು ನಮ್ಮ ದಾಯಪಂಡ ನಮ್ಮ ಸಂಸ್ಕೃತಿ ಸಂಸ್ಕಾರನ್ನು ಮರೆತೊಂದಿಲ್ಲ. ಇನಿ ನಮ್ಮ ಇಲ್ಲಡು ಎಕಡೆ ಇಂಕ ಮಸ್ತ್ ಖುಷಿ ಅಂದು ಮುಲು ಭಜನೆ ಪನ್ನೊಂದುಲ್ಲೇರು ಆಂಡಲ ಇತ್ತನಲ್ಲ ಭಜನೆ ಪನ್ಪನ ಜೋಕ್ಲು ಉಲ್ಲೇರ ತಾ ಪಂಡದು ಖುಷಿ ಅಂಡು ದುಂಬು ಇಲ್ಲಡು ಒಂಜಿ ಇಲ್ಲಡು ಅನ್ನ ಮೆಗ್ಗೆನಕ್ಲು ಮಾತಾರ್ಲ ಇತ್ತನ ಆ ಇಲ್ಲಡು ಒಂಜಿ ಐನಾಜು ಜೋಕ್ಲು ಒಟ್ಟು ಸೇರ್ದು ಬೈಯಡು ಮೀದು ಬತ್ತದು ಒಂಜಿ ಭಜನೆ ನಾಲ್ ಪನ್ನೊಂದಿತ್ತೇರು ಅವು ಮಸ್ತ್ ಖುಷಿ ಆಪಿದನು ಅನ್ನ ಇತ್ತ ದಾನ ಅನ್ಪಂಡ ನಮ್ಮ ಕೊಂಜಿ ಒಂಜಿ ಬಾಲೆ ಅತನ ದೊಡ್ಡ ಬಾಲೆ ಐನು ನಮ್ಮ ತಿನಿಯರ್ಲ ಬಿಟ್ಟು ಪೂಜ ಪುಣ್ಯರ್ಲ ಬಿಟ್ಟು ಪೂಜ ಹಿಂಗೆ ಮೂಲು ಜೋಕ್ಲೆಂತುನ ಖುಷಿ ಅಪ್ಪನು ದಯಪಂಡ ಓದು 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 ಪನ್ಪುನನೇ ಕೆಲಸ ಆತು ಓದರ್ಲಿಪ್ಪನು ಬರ ಇರ್ಲಿಪ್ಪನು ಅಂದ ಬಂದಲ್ಲ ಒಂಜಿ ಪನ್ಪಯ್ಯನು ಏತು ಓದುಂಡಲ್ಲ ನಮ್ಮ ಸಂಸ್ಕೃತಿನಿ ಸಂಸ್ಕಾರನ ಒಂಚೂರನಲ್ಲ ನಮ್ಮ ಕಲ್ಪೋಡು ದಯಪಂಡ ಮೀದು ಬತ್ತನ ಎರಡು ಶ್ಲೋಕ ಪಲ್ಲೆ ಪಂಡದ ನಮ್ಮ ಎಲ್ಲಿಡ್ದೇ ಕಲ್ಪೋಡು ಜೋಕ್ಲೆಗೆ ಅವು ಅಕ್ಲೆಗೆ ಭಕ್ತಿ ಬರ್ಪುಂಡು ಮಲ್ಲಾಯನಾಗ ಓವನಲ್ಲ ಸುರುಕು ಒಂಜಿ ಎರಡು ಶ್ಲೋಕ ನಾವು ಮಲ್ಲ ಲೆಕ್ಕನ ಅಕ್ಕುಲೆ ಪನ್ನೊಂದು ಪೋಪೇರು. ಆಡಳಿತ ಮುಕ್ತೇಸರ ಬುಕ್ಕ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷೆ ದಯಮಂತ ದೇವರ ತಪ್ಪು ಎಣ್ಣಿರಬಲ್ಲಿ ನಮ್ಮನೇ ಚಾವಡಿಡು ನಮ್ಮಕ್ಲೆಗೆ ಸನ್ಮಾನ ನಾನು ಅಂಚತ್ತು ಒಂದು ಮಾತ ಜವನಿರು ನಿಕ್ಲೆ ಎಂಕ್ಲೇನೆ ಮುಂಚೂನಿಡು ಕೊನೆ ನಂಚಿನಕ್ಕೆ ಕಿನ್ಯ ಗೌರವ ಕೊರೊಂದುಲ್ಲ ನಿಕ್ಲೆಗೆ ನನಂಜಾತಿ ಇಂಚಿನ ಸೇವೆ ಮನ್ಪುನಂಚಿನ ಅವಕಾಶ ಉತ್ತರೋತ್ತರವಾದ ಲಭಿಸವಡು ದೈವ ದೇವರೇ ಸದಾ ಅನುಗ್ರಹಿಸವಡೊಂದು ಬುಕ್ಕರ ವಿನಂತಿ ಮಂಡಪ ಯಾವ್ಜಿ ಬಾಬಣ್ಣಗೆ ಆತ ಎಲ್ಲಿಯ ಸ್ವರದ ಚಪ್ಪಾಳೆ ಯಾವ್ಜಿ ಜೋರಾಯಿನ ಚಪ್ಪಾಳೆ ಪಿರಾವಡ್ದ ಚಪ್ಪಾಳೆನಕ್ಕೆ ಏನೊಂದಿಜ್ಜಿ ಬಾವಣ್ಣೆ ನನಲ ಒಂಜಾತು ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷತೆಯನ್ನು ವಹಿಸದೆ ಸಮಾಜಕ್ಕೆ ಕೊರ್ಪಿಂಚಿ ಸೇವೆನ ಮನ್ಪುಲೆಕ ದೇವರ ಅನುಗ್ರಹ ಮಲ್ಪಡೊಂದು ಮಾತರ್ನೆಲ್ಲ ಪರವಾದ ವಿನಂತಿ ಮಂತಂದ್ರೆ ದೇವಸ್ಥಾನದಲ್ಲಿ ಪಾತ್ಯವ್ರನತ್ತು ಏರೆಲ್ನ ದೂರುನತ್ತು ಏರೆಲ್ನ ಮತ್ಸರ ಮನ್ಪುನತ್ತು ಒವ್ವೇ ರಾಜಕೀಯ ಪಾತ್ಯವ್ರನತ್ತು ಆವರಣಕ್ಕೆ ಪೋದು ದೇವತಾ ಸಾನ್ನಿಧ್ಯದ ಆ ದೇವರನ್ನು ನಾಮಸ್ಮರಣೆ ಮಂತೊಂದು ದೇವರನ್ನ ಆ ಮೂರ್ತಿನ ಸುದಿತೊಂದು ದೇವರನ್ನ ತಿರುಗು ಗಂಭೀರತೆಡು ಇತ್ತದು ಆ ಮನಸ್ಸಿಡು ದೇವರನ್ನು ಮನತು ಮಂತದು ಆ ಗರ್ಭಗುಡಿ ತೆಟ್ಟನ ದೇವರನ್ನ ಆ ಪ್ರಭಾವಲಯ ಅಂತರ್ಗತ ನಿಖಿಲ್ನ ಆತ್ಮಗ ಅಂತರ್ಗತ ಅವಡು ದಾಂಡ ನಿಖಿಲು ಭಕ್ತಿ ಬೊಕ ಪರವಶತೆಡು ಆ ದೇವತಾ ದರ್ಶನ ಮನ್ಪಡು ಆ ಸಮಯ ಒವೇ ಯೋಚನೆ ಮನ್ಪೆರೆ ಬಲ್ಲಿ ಇಂಚಿನ ಸಂಸ್ಕಾರ ದಿವೊಂದು ನಿಖಿಲಿನ ಬದುಕು ಕಟ್ಟೆರೆ ನಿಖಿಲು ಪ್ರಯತ್ನ ಮನ್ಪಲೆ ಐಕೆ ದೇವರು ಶಕ್ತಿ ಕೊರಡು ಆಚಾರ ವಿಚಾರನು ಹೊರಿಪುಲೆ ನಿಖಿಲೆಗಾಪನ ಬೇನೆ ನಿಖಿಲೆಕನೆ ನನೊರೆಗ್ಲ ಉಂಡು ಪನ್ಪುನೆ ನಿಂತದು ಪೂರೆಲ್ಲ ಪ್ರೀತಿ ಮನ್ಪುಲೆ ಏರೆಗ್ಲ ಬೇನೆ ಮನ್ಪಡೆ ಒಂಜಿ ವೇಳೆ ನಿಖಿಲೆರ್ದು ಬೇನೆ ಅಂಡ ತಪ್ಪ ಅಂಡ ಪ್ರಾಯಶ್ಚಿತ ಎಂಚಿನ ಪನ್ನಂಡ ನಿಕ್ಲೆಗೆ ತಪ್ಪಾಂಡು ಪನ್ಪುನ ಮನವರಿಕೆ ಬರ್ಪುನಂಚಿನ ಆಚರಣೆನ ನಿತ್ಯ ಜೀವನದ ಅಳವಡಿಸಲ್ನೆ ಒಂಜಿ ಎಂಕ್ಲೆಗೆ ಯೋಗ ಆ ಮಾತ ಜನಕುಲನೊಟ್ಟಿಗೆ ಒಂಜಿ ಬೆರೆಪುನಂಚಿನ ಆ ಒಂಜಿ ಯೋಗ ಭಾಗ್ಯ ಎಂಕ್ಲೆಗೆ ನಿಕ್ಲು ಮಾತ ಕೊಡ್ತೀರಂದು ಪಂಡ ತಪ್ಪತ್ತು ಜಾಗ ಪಂಡ ಎಂಕಲ್ನ ಹಿರಿಯರನ್ನ ಅಪ್ಪಪ್ಪನೇ ಈ ಕಾರ್ಯಕ್ರಮನ ಮಾತ ನಿಕ್ಲು ಪ್ರೀತಿದ ಆರ್ನಲ್ಲಿ ಎತ್ತದು ಆರು ಆ ಕಾರ್ಯಕ್ರಮ ಭಾಗವಹಿಸೋ ಒಂದು ಇತ್ತೇರು ಹಿಡಿದು ಬುಕ್ಕ ಆ ಒಂಜಿ ಸ್ಥಾನ ಅಂಕ ತೀರಿಂದ ಎನ್ನರ್ದು ತೀರ್ನಾದ ಆ ಕೆಲಸ ಆ ಒಂಜಿ ಸ್ಥಾನನು ತುಂಬ್ಯಾರ ಪಂಡ ಆ ಸ್ಥಾನಕ್ಕೆ ಒಂಜಿ ಸರಿಯಾದ ಒಂಜಿ ವ್ಯಕ್ತಿಯಿಂದ ಅನ್ಪಣೆ ಅಂಡ ಎಂಕ ತೀರ್ನಾದ ಕೆಲಸ ಏನ್ ಮಾಡ್ತಿದೆ ಅನ್ಪಣ ಒಂಜಿ ಖುಷಿ ಎಂಕುಂಡು
ಚಿಗರೆಯ ಮರಿಗಳು ಚಿಗುರೆಲೆ ಮೇಯುತ್ತ ಚಿಗರೆಯ ಮರಿಗಳು ಚಿಗುರೆಲೆ ಮೇಯುತ್ತ ಚಿಗುರೆಲೆ ಮೇಯುತ್ತ ಜಿಗಿಯುವ ಚಂದವ ಜಿಗಿಯುವ ಚಂದವ ನೋಡ ನೋಡ.
ಇಲ್ಲಿಯವರೆಗೆ ಶ್ರೀ ಕ್ಷೇತ್ರದಲ್ಲಿ ನಡೆದ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಬಗ್ಗೆ ನೋಡ್ಕೊಂಡು ಬಂದ್ರಿ. ಇನ್ನು ಫೆಬ್ರವರಿ 16ರಂದು ನಡೆದ ಕೋಲೋತ್ಸವದ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ. ಫೆಬ್ರವರಿ 16ರಂದು ಬೆಳಗ್ಗೆ ಕೊರಗ ತನಿಯ ದೈವದ ನೇಮ, ಗುಳಿಗ ದೈವದ ನೇಮ, ಪಂಜುರ್ಲಿ, ಕಲ್ಲುಟಿ ನೇಮೋತ್ಸವ ನಡೆಯಿತು. ಈ ನೇಮೋತ್ಸವವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಭಾಗಿಯಾಗಿದ್ರು.
ಪಂಡ ಪಾತೆನ ನಡಪಾದು ಕೊಡುದು ಈ ಜಾಗೆಡು பொருளோடு விலகா வந்து வரணும் மாத்திரை
ಸಾನ್ನಿಧ್ಯದ ಬಂದ್ಪುಂಡ ಎಂಕೊಂಜಿ ತಿಕ್ಕನಂದು ಭಾಗ್ಯ ಪಂಡ ಎನ್ನ ಹಿರಿಯಕ್ಕಲು ಜೋಗಿ ಬೆಟ್ಟದ ಮೈಂದ ಪೂಜಾರ್ಲು ಎನ್ನ ಅಜ್ಜರಾಪೇರು ಎನ್ನ ಪೊಪ್ಪನ ದೊಡ್ಡಪ್ಪ ಆರ್ನ ಒಂಜಿ ನೇತೃತ್ವನ ಅತ್ತ ಮುಂದಾಲತ್ತನ ದಾಯ್ತ ಗೊತ್ತಿದ್ದೆ ಆರ್ಲ ನೆಕ್ಕೊಂಜಿ ಅಪ್ಪಗ ಸೇವೆ ಸಲ್ಲಿಸದಿರೋ ಅನ್ಪು ನಾವು ಕೇಂದ್ರ ತೆರೆಯೊಂದೆ ಏನು ಒಂಜಿ 45 ವರ್ಷದ ದುಂಬ 45 ವರ್ಷದ ದುಂಬದ ಕಾರ್ಮಿಕ ಕ್ಷೇತ್ರಡು ಬಾರು ಬೈಪೈನ ಬಾರಿ ಕೊಡಿತದು ಮೂಲ ಕಾರ್ಮಿಕನ ತೋಜದಿರು ಆ ಟೈಮ್ ಆನಾಗ ಅಲ್ಪರ್ದು ಆ ಹಿರಿಯಕ್ಕಳನ್ನ ಮಾರ್ಗದರ್ಶನ ಅವೇ ರೀತಿ ಅರಮನೆದಕ್ಕಳನ್ನ ಮಾರ್ಗದರ್ಶನ ಮುಲ್ಪ ಕಾರ್ಮಿಕ ಕ್ಷೇತ್ರಡು ಬ್ರಹ್ಮ ಮುಗೇರನ ದೈವಸ್ಥಾನ ಅದು ಬ್ರಹ್ಮ ಮುಗೇರ ನೇಮೋತ್ಸವ ವರ್ಷ ನಡತಂತಂದು ಆ ಟೈಮುಡು ಏನು ಎಲ್ಲಿಯತ್ತೆ ಆಂಡಲ ನೇಮ ಬರೋದಿತ್ತೆ ಆಂಡ 5 ಸುಮಾರು ಸಮಯ ಬರೋದಿದ್ದಾನೆ ಕೈತಲೆಪ್ಪೆ ಆಂಡ ಮುಲ್ಪದ ಜವಣಿಯರು ಮುಲ್ಪದ ಹಿರಿಯಕ್ಕಳನ್ನ ಒತ್ತಾಯಡು ಅವೇ ರೀತಿ ಅರಮನೆದ ಕೃಷ್ಣಯ್ಯರನ್ನ ಒತ್ತಾಯಡು ಏನನ್ನು ಜೀರ್ಣೋದ್ಧಾರದ ಅಧ್ಯಕ್ಷ ಮಂತ್ರಿ 3 ವರ್ಷದ ದುಂಬು ಭಾರಿ ಕಷ್ಟ ಅಂತ ಹೋಜಿಂಡು ದಾನೆಂಡ ಕಾಸ್ತ ವ್ಯವಸ್ಥೆ ಭಾರಿ ಕಷ್ಟ ಇತ್ತು ನೋಪ ಆಂಡಲ ಮಾತೆಲ್ಲ ಸೇರಿದು ಒಂತೆಂತೆ ಕೊರ್ದು ಅವು ಮಲ್ಯಾಂಡ್ ಮುಖ್ಯವಾದ ಪನ್ನಡದಂಡ ಮುಲ್ಪದ ಜವಣಿಯರು ದಾನೆಂಡ ಅಕ್ಲು ಏತು ಪೊರ್ತು ಬೇಲೆ ಮಂತರಿಂದ ತೆರಿಯಂದು ದಾಂಡ ಪಗಲಿಡಿ ಅಕ್ಲನ ಬಂಜಿಗ್ದ ನೆಕ್ವಾಡದ ಬೇಲೆ ಪೋಪೇರು ರಾತ್ರಿ ಬತ್ತದು 1 ಗಂಟೆ 2 ಗಂಟೆ ರಾತ್ರಿ ಮುಟ್ಟಲ್ಲ ಬೇಲೆ ಮಂತನಂಡು ಬೊಬ್ಬೆ ಬಾಡೆಯರು ಬೇತೇರೆಲ್ಲ ಲೆಪ್ಪೆಯರು ಅಕ್ಲಾತೆಗೆ ಬೇಲೆ ಮಂತನವು ವಿಶೇಷ ಅವಳ ಮುರ ನಮ್ಮ ಕೊರೋನಾದ ಲಾಕ್ಡೌನ್ ಟೈಮ್ ಉಡು ಪಾಪ ಅಕ್ಲು ಏತು ಬೇಲೆ ಮಂತರ ತೆರಿಯಂದು ಇನ್ನು ಈತು ಪೊರ್ಲಾವಡದಂಡ ಈ ವ್ಯವಸ್ಥೆ ಆ ತಾವಡದಂಡ ಮುಖ್ಯವಾದ ಮುಲ್ಪದ ಜವಣಿಯರು ಐಟ್ಲ ಮುಲ್ಪ ರಡ್ಡು ಒಂದು ಶಕ್ತಿ ಯೋಗ ಕೇಂದ್ರ ಉಂಡು ಅಕ್ಲ ಜವಣಿಯರು ಒಟ್ಟಿಗೆ ಇತ್ತಿನ ಅಕ್ಲೆ ಯಕ್ಷ ಜವಣಿಯರು ಲಕ್ಲ ಸೇರೊಂದೇರು ಅವೇ ರೀತಿ ಮಹಿಳಾ ಸಂಘಟನೆದಕ್ಲ ಸೇರೊಂದೇರು ಎಂಕ್ಲಂದು ಈತು ಆಹ್ವಾನ ನೆನೆತಿಜ ದಂಡ ಎಂಕ್ಲ ಈತು ಫಿನಿಶಿಂಗ್ ಈತು ಪೊರ್ಲೋಡು ಆಪುಣ ಖಂಡಿತ ಸಾಧ್ಯ ಇದ್ದಿಂದ ನೆನೆತು ಅಂತ ಭಾರಿ ಕಾಸ್ತ ಮುಖ್ಯವಾದ ಕಾಸು ವೇಲೆಲ್ಲ ಮನ್ಪಡ ಕಾಸು ಲಾಂಡ್ ವಸ್ತಿ ಭಾರಿ ಅಂಡಲ ಎಂಚ ಆತನ ಗೊತ್ತಿಜ ಅಂತ ಲಾಸ್ಟ್ ಎಂಕ್ಲ ಸುವರ್ಣ ಪ್ರಶ್ನೆ ತುನಗ ನೆಟ್ಟು ಮೂಲ ಪೊಸತ್ ದೌಡು ಜೀರ್ಣೋದ್ಧಾರ ಸಮಿತಿ ದೌಡು ಒಂದು ತೋಜಿದು ಅದನ್ನು ಅದಕ್ಕೋಸ್ಕರ ಇಂಕ್ಲ ಇಂಚ ಮಾತ ಈ ವ್ಯವಸ್ಥೆ ಮಾತ ಊರ್ದಕ್ಲನ ಸಹಕಾರ ಮಂತ ಕೆತ್ತನದ ಬಗ್ಗೆ ಉಂಡ ಈತೆ ಬೇರೆ ಇಂಕ್ಲನ ವಸಂತ ಈ ದೇವಸ್ಥಾನದ ಪೂರ ಬೇಲೆಲ್ಲ ಬೇರೆ ಮಂತೇನೆ ಬೇರೆನ ಶ್ರಮ ಮ್ಯಾಕ್ಸಿಮಮ್ ಉಂಡು ನೆಟ್ಟು ಅಂಚದು ಈತ ಶೋಕಾರ ಕಾರಣ ಒಂದು ಇಂಕ ದೇವಸ್ಥಾನದನೇ ಬೇಲೆ ಜಾಸ್ತಿ ಅಂತೂ ಕೆತ್ತನದ ಬೇಲೆ ಜಾಸ್ತಿ ಕನ್ನ ಆಗನಗಟ್ಟೆ ದೇವಸ್ಥಾನ ಭೂತಸ್ಥಾನ ಇಂಚ ಮಾತ ಎತ್ತನೆ ಬೇಲೆ ಜಾಸ್ತಿ ಕ್ಷೇತ್ರ ಸಾಧಾರಣ 2 ವರ್ಷದಿಂಚಿ ಬೇಲೆ ಮಂತೊಂದುಲ್ಲೇನು ಇದು ಊರ್ದಾರೆ ಎಂಕ್ಲ ಮಸ್ತ್ ಮುಲ್ಪದ ದೈವ ನಮಿತ್ ಮಸ್ತ್ ನಂಬಿಕೆ ಅಂತೂ ಅಜ್ಜನ ಮಸ್ತ್ ಭಕ್ತಿ ಇನ್ನು ಕಷ್ಟ ಪೂರ ಪರಿಹಾರ ಆತಂಡೆ ಈ ಒಂದು ಕ್ಷೇತ್ರ ಕಷ್ಟ ಮಸ್ತ್ ಪರಿಹಾರ ಆತಂಡು
ಸೀನಿಯರ್ ದೇವರೇ ಗ್ರಾಮ ದೇವರೇ ಈ ಜಾಗಕ್ಕೆ ದಾನಿಗೆ ತುಳದ ಸತ್ಯ ಕಾನಿಕ ದಿಂಜಿನ ಜನಮೈಮೆ ಅಜ್ಜನ ಪೊಲ್ಲು ತೂಯರ ತಿಕ್ಕುನ ಭಾಗ್ಯ ಇಂಕುನ ಸಾರಾ ಭಕ್ತಿರ ಗಗ್ಗರ ಸೇವೆರು ತೂಯರ ಬರ್ಪೇರು ಕಾರ್ನಿಕ ನಿನ್ನ ತೋಜಾಯಿ ಅಜ್ಜ ಮಾಯೋದ ಬುಲ್ಪುಯೇ ಬದುಕದ ಭಾಗ್ಯನೇ ಕಾರ್ನಿಕದ ಅಜ್ಜನೇ ಹಿರೇನೆ ಸುಗಿಪುವ ಎಂಕಲು ಹಿರೇನಿ ನೆನೆಪುವ ತುಳ್ನಾಡ್ದ ಸತ್ಯ ದೈವ ಸ್ವಾಮಿ ನಮ್ಮ ಕೊರಗಜ್ಜ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಆರೆ ನಮ್ಮ ಸ್ವಾಮಿ ಸತ್ಯದರೆ ಅದೇ ಅವಳು ತುಪ್ಪಂಜ ಪಂಚವರಿಗೆ ಆ ಪ್ರಕಾರ ಉತ್ತಿ ಮಾತು ಅವೇ ಪ್ರಕಾರ ನನಲ ಈ ಅಚ್ಚನ ಕಲೆ ಕಟಾಕ್ಷ ಈಜಾಗಲಿ ಒಂದು ಪಡ್ಕೊಂಡು ಅಂಚನೆ ಇಂಚಿನ ಕಷ್ಟದ ಪರಿಹಾರ ಮತ್ತು ಸುಖ ತಗೊಂಡು ಹೋದಾಗ ಅದು ಈಗ ನಮಗೆ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಆರೆ ನಮ್ಮ ಸ್ವಾಮಿ ಕೊರಗಜ್ಜ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಆರೆ ನಮ್ಮ ಸ್ವಾಮಿ ಕೊರಗಜ್ಜ ಭೂಮಿಗೆ ಬುಲ್ಪುಯಿರೆ ಬುಳ್ಳಿದ ಗಿರಿ ತಾರೆ ಭಾಗ್ಯದ ತೊಡರೀರು ಅಜ್ಜ ಕಷ್ಟಡೀತಿ ಬಾಲೆಲಗ್ ಸಾಧಿನ ತೋಜವರು ಭಕ್ತಿ ದೀದ್ ಬರ್ಪರತ ಭಕ್ತೆರೆ ರೆಪ್ಪುಗು ಬೀಡ ಚಕ್ಕುಲಿಯ ಸರುಪುರ ಪರಕೇರಿಗ್ ಕುತ್ತರ ಪದವು ಪಂಪಿ ಮೂಲ ಸ್ಥಾನದಾಚ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಆರೆ ನಮ್ಮ ಸ್ವಾಮಿ ಕೊರಗಜ್ಜ ಆರೆ ನಮ್ಮ ಸ್ವಾಮಿ ಕೊರಗಜ್ಜ ಬತ್ತಿಡು ಬತ್ತ ಕೈ ಮುಗಿದು ಕಷ್ಟ ಪನ್ಪೆಯೋ ಹಿಂಕಲ ಕಷ್ಟ ದುಃಖ ಪೂರ ದೂರ ಮಂತನ ಬತ್ತಿಡು ಮಂತಾನಿಗೆ ಒಪ್ಪಾಣಿ ಅಂಗಡಿ ಮನಲಾದಿಗೆ ಬೆಳಗಾವಿ ಮಲಾಬದ ಸೇವೆಗೆ ಒಂದು ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಆರೆ ನಮ್ಮ ಸ್ವಾಮಿ ಕೊರಗಜ್ಜ ಹೊಂಚಿಕೊಂಡು ಸಾರ ಮಾಡಿ ಬಿಡ್ತಾರೆ ಮರಳು ಬಿಡ್ತಾ ಮೈಸಲ್ಲಿ ಬಿಲಿ ಬಿಡ್ತಾವೆ ವಿಚಾರ ಇಷ್ಟ ಜಾಗ ಲೆಕ್ಕಿಸಿ ಹಿಲ್ಲಿಗಳಲ್ಲಿ ಮಾಲ ಬೊಬ್ಬರಿ ಪಡವ ಲೆಕ್ಕಿಸಿ ಹಾನಿಗೆ ನಮ್ಮ ಕಡೆಗಣ್ಣು ಹೋಗ್ತು ಕಡುಗಣ್ಣು ಮಾಯ ಮಂತ್ರ ಬಂತು ಹಾಣಿಗಣ್ಣ ಅಪ್ಪೆ ಬೇರೆ ಬೈದಿಲು ನೆಸರಡು ಕಂಗಿ ತಿಪ್ಪಿಡಿ ಮೀನ ತುಪ್ಪಿಡಿ ಕಂಗ್ರ ಕುಜಿಲಿಗಲಿ ಅದು ಹೊರಗದ ಹೊರಗಂದಿರ್ತೀರಿ ಒಂಜಿಲೆ ಪಣ ಮುಖಂಡ ಜಾಲ ಒಂಜಿಲೆ ಪಣ ಗಿದ ಒಂಜಿಲೆ ಪಣ ಮುಖಂಡ ಇಲ್ಲ ಮಾಡಿರ್ತೀವಿ ಲೆಪ್ಪಡೆ ಬೆದಲೆ ಉಳ್ಪಾಡಿ ನಮ್ಮ ಭೂತ ಸಿರಿಬಾರದು ಯಾನು ಕೊಟ್ಟು ಪೋಯ ಉಪ್ಪಾಡ್ದು ಬುಲಿ ಕೊಡ್ದು ಮರಕ ಸಾರ ಮನೆ ಇತ್ತು ಮಾಯ ಮಂತ್ರಿ ಹೇಳಪ್ಪೆ
ಏನೋ ಮಾಯ ಮಂತ್ರಿ ತೋಗೊಡುವ ಪ್ರಕಾರ ತಿರುಗದಿಗೋದು ಆಗುವ ಪ್ರಕಾರ ಕಾಯ್ದ ಮಾಡ್ತಾ ಕಳ್ಳ ಮಾಡಲಿ ಅಡ್ಡಿಂಜ ಅಟ್ಟಿಲಿ ಹುಟ್ಟಿದ ಕಂಗದ ಕುದಿದ ಕಳ್ಳಿ ಕುಕ್ಕುದ ಪಡ್ತದೆ ಅಂತ ಕಳ್ಳ ಮಂದಿ ದಿಗ್ಲಿ ಊರು ಬರ್ಬಿ ಮಾರಿ ಬೀರಿ ಸುತ್ತಲ ಬಂಡೆ ಮಾಡಿ ಹೋಗೋದು ಊತಲ ಪರಿಹಾರ ಮನಪೆ ಅದರ ಬಣ್ಣ ಆಣೆ ಅಲ್ಪ ಕುಡಿಯೋದು ಇಲ್ಲಿ ಮುಲ್ಪದಿಗಳು ಕೊಟ್ಕೊಂಡ ಆವರ ತುಪ್ಪಿದ ಕಂಗದ ಕುದಿದ ಕಳಿ ನಾರಾಗ ಉಪ್ಪಾಡು ಮಾಡಿ ಸಂತೋಷ ಸಂತೋಷ ಓ ನನ್ನ ಇನ್ನಿತ ಈ ಆವರ ಪರಿಹಾರ ಇಂಕ್ ನನ್ನ ಏಪನ್ನ ಸೇವೆ ಮೂಲ ಆವರ ಪೊಲ್ಲ ಬೇಕಂತ ಬುಡ್ಕು ಶುರು ಮಾಡ್ಬಿಡಿ ನಾವು ಇನ್ನು ಕಡೆ ಸೇರ ಬಗ್ಗೆ ಇಂಕ ಆವರ ಕೂರ್ಪಣೆ ಒಟ್ಟಾರೆ ಇನ್ನೊಂದು ಪರಂಗದ ಕೊರ್ಲಿಕ್ಕೆ ಮನೆ ಪೇರಲ್ಲಿ ಮಧ್ಯಾಹ್ನ ಮಾಡಿ ಅಜ್ಜೆ ಸರಿ ಮಾಡ್ಕೊಂಡು ಪರಿಪಾಲನೆ ಅವರು ಮಾಯ ಸರಿ ಮಾಡ್ಕೊಂಡು ಅವರು ಐವತ್ತು ಬೇಕಾಗೋದು ಬರ್ಬಳ ಸಂದಾರ ಮಾಂತ ಬೇಕ ಬರ್ತಾರೆ ಬಂದಾಗ ಅಪ್ಪಗ ಇಲ್ಲಮಾದ ಕಳ ಎಂತ ಮಣ್ಣ ಸರ್ವೇರ್ನ ಪಂಡಿತ ಬರಬಡ ಕಡಮೆ ಏನೇ ಸೇರ್ತೀನಿ ಹೆಚ್ಚಿಗೆ ಸರ್ವೇರ್ನ ಪುಣ್ಯ ಕಳ ಸರ್ವೇರ್ನ ಪುಣ್ಯ ಕೊಡ್ತೀವಿ ಅವಳು ಎಲ್ಲ ಸೇವೆ ಕೊನೆ ಈ ಜಾಗಿ ಬರ್ಬೋದು ಸಂಸಾರ ಮಾಂತ ಹೇಳ್ತಾರೆ ಸುಖ ತಗೊಂಡು ಹೋದಾಗ ಮೊನ್ನೆ ಒಂದು ಎಡ್ಡೆ ಮಾಡ್ಬೇಕು ಒಂದು ಸೇವೆ ಇದೆ ಈ ಜಾಗಿಗೆ ಹಾಯ ನ್ಯಾಯ ಪಟ್ಟ ಬರಗೆ ತರುವಲ್ಲಿ ಬಂದು ಎನ್ನ ಕಲ್ಲರ ದೀಪ ಬೆಳಕಡೆ ನಿಕ್ಲಿ ಬತ್ತಿ ಸಂಸಾರ ಮಾತೆ ಬೆಳಕಾಗುವುದು ಅಜ್ಜಿ ನಮ್ಮ ಇದೊಂದು ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಹಾರೇ ನಮ್ಮ ಸ್ವಾಮಿ ಕೊರಗಜ್ಜ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಹಾರೇ ನಮ್ಮ ಸ್ವಾಮಿ ಕೊರಗಜ್ಜ ಭೂಮಿಗೆ ಬುಲ್ಪೂಯಿರೇ ಬುಳ್ಳಿದ ಗಿರಿ ತಾರೆ ಭಾಗ್ಯದ ತೊಡರೇರು ಅಜ್ಜ ಕಷ್ಟಡೀತಿ ಬಾಲೆಲಗ ಸಾಧಿನ ತೋಜವರು ಭಕ್ತಿ ದೀದ್ ಬರ್ಪರತ ಭಕ್ತರ ರೆಪ್ಪುಗು ಬೀಡ ಚಕ್ಕುಲಿಯ ಸರಪುರ ಪರಕೇರಿಗ ಕುತ್ತರ ಪದವು ಪಂಪಿ ಮೂಲ ಸ್ಥಾನದಾಚ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಹಾರೇ ನಮ್ಮ ಸ್ವಾಮಿ ಕೊರಗಜ್ಜ ಹಾರೇ ನಮ್ಮ ಸ್ವಾಮಿ ಕೊರಗಜ್ಜ ಬತ್ತಿಡು ಬತ್ತು ಕೈ ಮುಗಿದು ಕಷ್ಟ ಪನ್ಪೆಯೋ ಹಿಂಕಲ ಕಷ್ಟ ದುಃಖ ಪೂರ ದೂರ ಮಂತನ ಭಕ್ತಿರು ಪೂರ ಭಕ್ತಿಡು ನಿನ್ನ ಸೇವೆ ಮನ್ಪುವ ಅಕ್ಲೆ ಮಾತ ಬೆರಿಸಾಯಾದ ಈ ಕಾಪುಲ ಸ್ವಾಮಿ ಆಜಾ ದೈವನೇ ಆಜಾ ಕೈಲಾಸದಾಧಿಪತಿ ಪಂದು ಪುದರ್ ಪಡೆಯಿನ ಕಷ್ಟದ ಕಾಲನು ಮಾಜಾದ ಸುಖನು ಕೊರುಪಿನ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯೇ ಅಜ್ಜ ಹಾರೇ ನಮ್ಮ ಸ್ವಾಮಿ ಕೊರಗಜ್ಜ
ತುಲ್ನಾದ ಸತ್ಯ ಕಾನಿಕ ದಿಂಜಿನ ಅಜ್ಜನ ಮಹಿಮೆ ಅಜ್ಜನ ಪುಲ್ಲು ತೂಯರ ತಿಕ್ಕುನ ಭಾಗ್ಯ ಇಂಕುಲ್ಲ ಸಾರಾ ಭಕ್ತಿರ ಗಗ್ಗರ ಸೇವೆರು ತೂಯರ ಬರ್ಪೇರು ಕಾರ್ನಿಕ ನಿನ್ನ ತೋಜಾಯಿ ಅಜ್ಜ ಮಾಯೋದ ಬುಲ್ಪುಯೇ ಬದುಕದ ಭಾಗ್ಯನೇ ಕಾರ್ನಿಕದ ಅಜ್ಜನೇ ಹಿರೇನೆ ಸುಗಿಪುವ ಎಂಕಲು ಹಿರೇನೆ ನೆನೆಪುವ ತುಲ್ನಾರ್ದ ಸತ್ಯ ದೈವ ಸ್ವಾಮಿ ನಮ್ಮ ಕೊರಗಜ್ಜ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯ ಅಜ್ಜ ಆರೇ ನಮ್ಮ ಸ್ವಾಮಿ ಕೊರಗಜ್ಜ ಭೂಮಿಗೆ ಬುಲ್ಪುಯಿರೇ ಬುಳ್ಳಿದ ಗಿರಿ ತಾರೆ ಭಾಗ್ಯದ ತೊಡರೀರು ಅಜ್ಜ ಕಷ್ಟಡಿ ಬಾಲೆಲುಗ ಸಾಧಿನ ತೋಜವರ್ ಭಕ್ತಿ ದೀದ್ ಬರ್ಪರತ ಭಕ್ತರ ರೆಪ್ಪುಗು ಬೀಡ ಚಕ್ಕುಲಿಯ ಸರಪುರ ಪರಕೇರಿಗ ಕುತ್ತರ ಪದವು ಪಂಪಿ ಮೂಲ ಸಾನದಾಚ ನಮ ನಂಬಿ ದೈವ ಅಜ್ಜ ನಮಕ್ ಸಾಧಿಯ ಅಜ್ಜ ಆರೇ ನಮ್ಮ ಸ್ವಾಮಿ ಕೊರಗಜ್ಜ ಆರೇ ನಮ್ಮ ಸ್ವಾಮಿ ಕೊರಗಜ್ಜ ನೋಡಿದ್ರಲ್ವಾ, ಇದು ವಿಟ್ಲ ಪುಚ್ಚಗುತ್ತು ಶ್ರೀ ಬ್ರಹ್ಮಮುಗೇರ ಕೊರಗಜ್ಜ ದೈವ ಹಾಗೂ ಪರಿವಾರ ದೈವಗಳ ಕ್ಷೇತ್ರದಲ್ಲಿ ನಡೆದ ಸ್ಥಾನ ಪ್ರದಾನ, ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ನೇಮೋತ್ಸವದ ಬಗೆಗಿನ ಹೈಲೈಟ್ಸ್. ನೀವು ಕೂಡ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದೈವಗಳ ದರ್ಶನ ಪಡೆಯಿರಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.